ಉಳ್ಳಾಲ ಬಂಡಿಕೋಟ್ಯ ಶ್ರೀ ಮಲರಾಯ ದೈವಸ್ಥಾನ ಸನ್ನಿಧಿ ಪರಿಸರಡ್ ತಡೆಗೋಡೆ ನಿರ್ಮಾಣದ ಕಾಮಗಾರಿಗೂ ಶಾಸಕರು ಯುಟಿ ಖಾದರ್ನ ನೇತೃತ್ವಡ್ ಹಿರಿಯರು ಶ್ರೀ ಸುಂದರ್ ಐತಾರ ಚಾಲನೆ ಕೊರಿಯರು. ಶಿಲಾನ್ಯಾಸದ ದುಂಬು ದೈವಸ್ಥಾನದ ಪ್ರಾರ್ಥನೆ ಪೂಜೆ ಸಂದಾಯರು. ನೆರವೇರಲು ಎಲೆಕ್ಷನ್ ಮಾತ್ರ ಕೆಲಸ ಕಾರ್ಯಕ್ರಮ ಅನಾಥ ಕೆಲಸ ಮನ್ಪುಣ ಭಾಗ್ಯ ಶಕ್ತಿಗಳ ಕೊರತು ಅನೇಕ ಕ್ಷೇತ್ರಗಳು ಮಾತ್ರ ಗೌಣಿಯರು ಮಾತ್ರ ಒಗ್ಗಟ್ಟಿಗೆ ಕೆಲಸ ಮಾಡ್ತೀವಿ. ಕಾಲವಾಗಿ ಸುಂದರ ಇಚ್ಛತೆ ಲಪಾತ್ಕೊಂಡು ವರಾಯಿಸಿ ತೀರ್ಮಾನಿಸಿದ ವರಾಯಿಸಿ ವಿಮಾನ ನಾಗದೇವರಿಗೆಲ್ಲ ಪ್ರಾರ್ಥನೆ. ಅವರದು ಬೊಕ್ಕ ಶಿಲಾನ್ಯಾಸ ನಡಪಾಯಿರು. ಈ ಪೊರ್ತು ಪಾತೇರ್ನ ಶಾಸಕರು ಯುಟಿ ಖಾದರ್ ಉಳ್ಳಾಲ ಬಂಡಿಕೋಟ್ಯ ಶ್ರೀ ಮಲರಾಯ ದೈವಸ್ಥಾನದ ಸನ್ನಿಧಿ ಪರಿಸರ ಇಂದು ನೇತ್ರಾವತಿ ಹಿನ್ನೀರ್ದ ಕೈತಾಲ್ ಪ್ರದೇಶ ಆಯ್ನಿರ್ದಾತ್ರ ಮುಲ್ಪ ಬರ್ಪುನ ಬರ್ಸದ ತೋಡುಡು ಉಪ್ಪು ನೀರು ಬರೊಂದಿತ್ತಂಡು. ಈ ಉಪ್ಪು ನೀರು ಪೂಜೆಗೆ ದೆಪ್ಪುನ ಪವಿತ್ರವಾಯಿನ ಗೂವೆಲ್ದ ನೀರಿಗೂ ಸೇರ್ದು ಉಪ್ಪು ನೀರಾಪುನ ಪರಿಸ್ಥಿತಿ ಇತ್ತಂಡು. ಇದನ್ನು ತಡೆಯರೆ ತಡೆಗೋಡೆ ಕಟ್ಟರೆ ಕಾಮಗಾರಿಗೆ ಚಾಲನೆ ಕೊಡ್ತಾ ಪಂಡದು ಶಾಸಕರು ತೆರಿಪಾಯರು. ಪ್ರಸಿದ್ಧ ಹಾಗೂ ಪವಿತ್ರವಾದ ಉಳ್ಳಾಲದ ಬಂಡಿಕೋಟ್ಯ ಶ್ರೀ ಮಲರಾಯ ದೈವಸ್ಥಾನದ ಸನ್ನಿಧಿಯಲ್ಲಿ ನಾವೆಲ್ಲ ಇವತ್ತು ಇದ್ದೇವೆ. ಬಹುಶಃ ಇದರ ಪರಿಸರದಲ್ಲಿ ಇದು ಬಹುಶಃ ನಮ್ಮ ನೇತ್ರಾವತಿ ಹಿನ್ನೀರಿನ ಹತ್ತಿರ ಪ್ರದೇಶ ಆದ ಕಾರಣ ಇಲ್ಲಿ ಬರುವಂತಹ ಮಲೆತೋಡಿನಲ್ಲಿ ಎಲ್ಲ ಉಪ್ಪು ನೀರು ಬರ್ತಾ ಇತ್ತು. ಈ ಉಪ್ಪು ನೀರು ಬಹುಶಃ ಇಲ್ಲಿ ಪೂಜೆಗೆ ತೆಗಲುವಂತಹ ಪವಿತ್ರವಾದ ಬಾವಿಯ ನೀರು ಕೂಡ ಉಪ್ಪಾಗುವಂತಹ ಪರಿಸ್ಥಿತಿ ಬಂದಿತ್ತು. ಆ ಸಂದರ್ಭದಲ್ಲಿ ಸುಂದರ್ನವರ ಮುಖಾಂತರ ಗೋಪಾಲನವರು, ದೇವಿಭಕ್ತನವರು ಮತ್ತು ನಮ್ಮ ಸತ್ಯವತಿ ಅಕ್ಕನವರು ಮತ್ತು ಇಲ್ಲಿ ನಮ್ಮ ಹರೀಶ್ ಕುಮಾರ್ ಅವರು, ರಾಜೇಂದ್ರ ಇವರೆಲ್ಲ ಸೇರಿಕೊಂಡು, ಶ್ರೀನಿವಾಸ ನಂತರ ಸೇರಿಕೊಂಡು ನಮ್ಮಲ್ಲಿ ಕರೆಸಿ ಈ ಒಂದು ಸಮಸ್ಯೆ ಹೇಳಿದ್ದರು. ಅವತ್ತು ಅದಕ್ಕೆ
ಈ ಮಲ್ಲರಾಯ ದೇವಸ್ಥಾನದ ಪೂಜೆ ಪುರಸ್ಕಾರಗಳಿಗೆ ಆ ಉಪಯೋಗ ನೀರು ಇವತ್ತು ಅಲ್ಲಿ ಅದು ಪವಿತ್ರವಾಗಿರಬೇಕು, ಉಪಯೋಗಬಾರದು ಉದ್ದೇಶ ತೋಡಣೆ ಉದ್ದೇಶದ ಕಡೆಗೂ ನಾವು ಇವತ್ತು ಸ್ಯಾಂಕ್ಷನ್ ಮಾಡಿದ್ದೇವೆ. ಎರಡನೇ ಹಂತದಲ್ಲಿ ನಾವು ಮುಂದಿನ ಅದಕ್ಕೆ ಅನುದಾನ ನಾವು ಬಿಡುಗಡೆ ಮಾಡ್ತೇವೆ. ಅದಕ್ಕೆ ಈ ಕೆಲಸ ನಾವೆಲ್ಲವೂ ಕೂಡ ದೇವರ ಆಶೀರ್ವಾದ ಪಡೆದುಕೊಂಡು ನಾವು ಇವತ್ತು ಚಾಲನೆ ಕೊಟ್ಟಿದ್ದೇವೆ. ನಮ್ಮ ಜೊತೆಯಲ್ಲಿ ಸದಾಶಿವಲಾಲ್ ಅವರು, ಚಂದ್ರಶೇಖರ್ ಅವರು, ಸುರೇಶ್ ಭಟ್ನಾಗರ್ ಅವರು, ಅಶ್ರಫ್ ಅವರು, ಹರ್ಷವರ್ಧನ್ ಅವರು, ದಿನೇಶ್ ರವರು, ಈ ನಮ್ಮ ಹಿರಿಯರಾಗಿರುವಂಥ ಭವನ್ ಶಂಕರ್ ಅವರು, ನಮ್ಮ ನಗರಸಭೆ ಅಧ್ಯಕ್ಷ ಅಂತ ಚಿತ್ರಕನ್ ಅವರು, ನಮ್ಮ ಆರ್ ಕೆ ಹಳೆಯರವರು, ರಾಜೇಂದ್ರ ದುರ್ಗಮ್ಮ, ಬಾಲಕೃಷ್ಣ ಮತ್ತು ಎಲ್ಲ ನಮ್ಮ ಗುರು ಹಿರಿಯರು ನಾವೆಲ್ಲ ಜೊತೆ ಎಲ್ಲ ನಾವು ಸೇರಿದಂತೆ ಚಾಲನೆ ಮಾಡ್ತೇವೆ. ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಅಂತ ಹೇಳಿ ನಾವು ಶುಭಾಶಯ ಸಲ್ಲಿಸ್ತೀವಿ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಶ್ರೀಮತಿ ದೇವಕಿ ಉಳ್ಳಾಲ್, ಅಧ್ಯಕ್ಷರು ಚಂದ್ರಿಕಾ ರೈ, ಪ್ರಮುಖರು ಸುರೇಶ್ ಭಟ್ನಗರ, ಅಶ್ರಫ್, ದಿನೇಶ್, ಭವಾನಿ ಶಂಕರ್, ನಗರಸಭೆ ಅಧ್ಯಕ್ಷರು ಚಿತ್ರಕಲಾ ಚಂದ್ರಕಾಂತ್, ಬಾಲಕೃಷ್ಣ, ಆರ್ ಕೆ ವಿನಯ್, ರಾಜೇಂದ್ರ, ಶ್ರೀನಿವಾಸ್, ಹರೀಶ್ ಕುಮಾರ್, ಗೋಪಾಲ್ ಬೊಕ ಬಾಕಿ ಪ್ರಮುಖರು ಈ ಪೊರ್ತೋಟುಗೆ ಎತ್ತಾರೆ.